ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ 𝚬𝚎𝚎𝚔 ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರ ಅಂದ್ಕೊಂಡಿದ್ದೀನಿ. ನೋಡ ತುಳು ಕನ್ನಡ ಯಾವ ಲ್ಯಾಂಗ್ವೇಜಲ್ಲಿ ಎರಡರಲ್ಲಿ ಮಾತಾಡೋ ಹಾಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಏನಂತ ಹೇಳಿದರೆ ನಿನ್ನೆ ಸಹ ಲೈವ್ ಮಾಡಿದ್ದೀನಿ, ಮೊನ್ನೆ ಸಹ ಲೈವ್ ಮಾಡಿದ್ದೀನಿ. ಹಾಗೆ ಲೈವ್ ಮಾಡು ಅಂತ ಅಂದ್ಕೊಂಡೆ. ಒಂದು ಡೈಲಿ ಹಿಂಗೆ ಸುಮ್ಮನೆ ಮಾತಾಡುವ ಅಂತ ಇಂಚನೆ ಪಕ್ಕಡೆ ಪಾತಿರ್ಗೆ ಒಂದು ಲೈವ್ ಮಾಡ್ತೀನಿ. ಪಕ್ಕಡೆ ಜನ ಬರಂದು ಇಪ್ಪಡೊಂದು ಲೈವ್ ಸ್ಟ್ರೀಮ್ ಒಂಜಿ ಮನ್ಪೊಡು ಒಂದು ಮಾಡ್ತೀನಿ ಅಂಚ ತುಗ ಜನ ಬರ್ಪೇರ ಗೊತ್ತಿಜ್ಜಿ ಆಂಡ್ ಲೈವ್ ಸ್ಟ್ರೀಮ್ ಮಲ್ಪೊಡು ಒಂಜಿ ವಾಚ್ ಟೈಮ್ ಎಲ್ಲ ಕಮ್ಮಿ ಆಪಡು ಬೊಕ ತೂವೊಡು ಎಲ್ಲೇ ಸಂಡೆ ದಾದನ ಒಂಜಿ ಬಗ್ಗೆ ಅಂಚ ಒಂಜಿ 30 ಲೈವ್ ಸ್ಟ್ರೀಮ್ ಜನ ಪೇರ ಇಜ್ಜರ ಒಂಜಿ ಜನ ಸೊನ್ನೆ ಬತ್ತನ ಮಸ್ತ್ ಬರ್ಪೇರು. ಬತ್ತಿನ ಒರಣ್ಯ ಏರ್ಪೇರು, ಬತ್ತಿನ ಒರಣ್ಯ ಹೋಗ್ಪೇರು ಅಂತ. ಅಂಚ ಮತ್ತೆ ಎಲ್ಲ ಬತ್ತಿನಾಗಲ ನೀ ಕಮೆಂಟ್ ಮನ್ಪಲೆ ಅವ ಕಮೆಂಟ್ ಅಂಬರ್ ಸೊನ್ನೆ ತೂಕೊಂಜಿ 5 ನಿಮಿಷ ಕಾಪುಗ 0 ಜನ 0 2:31. ಹಾಗೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಲೈಕ್ ಮನ್ಪ್ಲೆ ಕಮೆಂಟ್ ಮನ್ಪ್ಲೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಕಮೆಂಟ್ ಕರೋ, ಸಬ್ಸ್ಕ್ರೈಬ್ ಕರೋ, ಲೈಕ್ ಕರೋ ಆ್ಯಂಡ್ ಶೇರ್ ಕರೋ. ಎಲ್ಲರಿಗೂ ಹೇಗಿದ್ದರೆ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹೇಳಿದ್ದಾನೆ ಹೇಳ್ತಿದ್ದೀನಿ, ಏನು ಮಾಡಲಿ ಹೇಳೋಕ್ಕೇನು ಬೇರೆ ಇಲ್ಲ. ಬೇತೆ ಪಂಡ್ರದ ಅಲೆಜಿ ಲೈವ್ ಸ್ಟ್ರೀಮ್ 26 ಜನ ಐದಾರು ಅಂಚ ಮಾತಿರ ಜೈತು. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಎಲ್ಲರೂ ಕಮೆಂಟ್ ಮಾಡಿ. 26 ಜನ ಇದ್ದು ಲೈಕ್ ಮನ್ಪ್ಲೆ ಅದ ಲೈಕ್ ಮನ್ಪ್ಲಿ. ಇದಾದ ಬಂಡ ಇನ್ನು ಊರಿಗೆ ಬನ್ನ ಬಸ್ ಪಂಚರ್ ಆಯ್ನ. ಬಟ್ ಅನ್ಫಾರ್ಚುನೇಟ್ಲಿ ಅರ್ಧಗೆತ್ತಿನ ಬಸ್ ಪಂಚರ್ ಆಯ್ನ ಎಣ್ಣೆ ಇದಾದನ ಇನ್ನು ಯಾಪುನು ಎಣ್ಣೆ ಮನಸ್ಸು ಕಾಣದದಾನ ಮಾತೆಲ್ಲ ಪಣಂಗ್ತಿರು ಬಸ್ ತುಲ ಅಂದೆ. ಬಟ್ ಬಸ್ ಪಂಚರ್ ಅಂಚ ಲೈವ್ ಸ್ಟ್ರೀಮ್ ಇತ್ತನ ಕಮೆಂಟ್ ಮನ್ಪ್ಲೆ. 13 ಜನ ಅಲ್ಲ 26 ಜನ ಇತ್ತನ 13 ಜನ ಇವಾಗ ಮಲ್ಲ 13 ಜನನೇ. ಬಟ್ ಬೆಟರ್ 13 ಜನನೇ ಬೆಟರ್. ಕಮೆಂಟ್ ಅಂದ್ರೆ ಪಾತಿರಲ್ಲಿ ಇದೇ ದಾದ ಬರ್ತೀನಿ 14 ಜನ. ಥ್ಯಾಂಕ್ ಯು 14 ಜನ ಬರ್ತಾರೆ ಲೈವ್ ಸ್ಟ್ರೀಮ್ಗೆ. ದಾದಾನ ಪಾತಿರ್ನ ಕಮೆಂಟ್ ಮನ್ಪೊಲಿ. ಏನಿ ಪಾತಿರ್ಲಿ ದಾದಾನ ಪನಿ ಪಾತಿರ್ನ ದಾದಾನ ಟಾಪಿಕ್ ಪಂಡ ಮೀ ದಾದಾನ ಮಲ್ಪುಗ ವ್ಯವಸ್ಥೆ ಮಲ್ಪುಗ ಪಾತೆರ್ರ ಅಂಚ ಕಮೆಂಟ್ ಇದು ದಾದಾನ ಟಾಪಿಕ್ ಪನ್ನಿ ಜನ ಕಮೆಂಟ್ ಮನ್ಪ್ಲೆ ಇಂಚಿನ ಅಲ್ಲ 11 ಜನ 15 17 ಅಂಚ ಚಿನ್ನ ನಾನು ಹೊಸ್ತೇತ ಲೈವ್ ಒಂದು ಇನ್ಸ್ಟಾಗ್ರಾಮ್ ಪೂರ ಫೇಮಸ್ ಆಗೊಂದಿಲ್ಲ ಮಾತೆಲ್ಲ ಒಂದು ಸಾಂಗ್ ಪಂಡದು ಇಂಕ್ಲು ಈತ್ನೇಟಲ್ಲ ಒಂದು ಸಾಂಗ್ ಸಮ ಅದು ಅವಂಚನೆ ಗರ್ಲ್ಸ್ ಬಂಡ ಫೇಮಸ್ ಆಗ್ತಿರು ಬಾಯ್ಸ್ ಬಂಡ ಮೂರ್ತಿ ಪೇಜ್ದಾಗಲ ನಮ್ಮನ್ನು ತೆಪ್ಪುನಾಗ ನಮ್ಮ ಚಾನಲ್ ಇಪ್ಪು ಚಾಂದ್ ಆಜಿ ಚಾನಲ್ ಲೈವ್ ಸ್ಟ್ರೀಮ್ ಉಳ್ಳಾರ ಎಲ್ಲ ಇತ್ತನ ಕಮೆಂಟ್ ಮನ್ಪ್ಲೆ ಸಬ್ಸ್ಕ್ರೈಬ್ ಮನ್ಪ್ಲೆ ಲೈಕ್ ಮನ್ಪ್ಲೆ ಆಜಿ ಜನ ಉಳ್ಳಾರ 2 ಜನ 1 ಲೈಕ್ ಆತಂದು ಅಂಚ ಲೈಕ್ ಮನ್ಪಿ ಕಮೆಂಟ್ ಮನ್ಪಿ ಯಾನೇ ಮನ್ಪಡ ವಾನೇ ಮನ್ಪಡ ತಿಕ್ಲು ಒಂದು ಮళ్ళీ 5 ನಿಮಿಷ ಲೈವ್ ಸ್ಟ್ರೀಮ್ ಮಾಡಿ 5 ನಿಮಿಷ ಆಜಿ 15 ಮನ ಒಂದು 6 ಮಿನಿಟ್ ಜಾಸ್ತಿ ಅನ್ಕೋಪುಂಡು ಜನ ತೂಯಿನ ತಿಡ್ಡೆ ಕಲಿ ತೂಯಿನ ತಿಡ್ಡೆ ಎಲ್ಲ ಜನ ಲೈಕ್ ಮನ್ಪ್ಲೆ ಸಬ್ಸ್ಕ್ರೈಬ್ ಮನ್ಪ್ಲೆ ಶೇರ್ ಮನ್ಪ್ಲೆ ಕಮೆಂಟ್ ಮನ್ಪ್ಲೆ ಬೇಗ ಕಮೆಂಟ್ ಮನ್ಪ್ಲೆ ಕಮೆಂಟ್ ಮನ್ಪುಡು ಕಮೆಂಟ್ ಮೂಜಿ ಲೈಕ್ ಆ್ಯಂಡ್ ಥ್ಯಾಂಕ್ ಯು ಮೂಜಿ ಲೈಕ್ ಅಂದರೆ ಕಮೆಂಟ್ ಮನ್ಪ್ಲೆ ಕಮೆಂಟ್ ಬಂದು ರೆಸ್ಪಾನ್ಸ್ ಮನ್ಪೊಲಿ ಕಮೆಂಟ್ ದಾಲಿಜಿ ಯೂಟ್ಯೂಬ್ ಮೂಜಿ ಲೈಕ್ 9 ಲೈಕ್ ಅಲ್ಲ ಮನ್ಪ್ಲೆ 9 ಲೈಕ್ ಅಂತಲ್ಲ ಲೈವ್ ಸ್ಟ್ರೀಮ್ ಮಾಡಿ ಆಫ್ ಒಂಜೆಪ್ಪೆ
मुझे लाइक आते मुझे आई लाइक दो लाइक बाकी है दो लाइक बना दो जल्दी जल्दी दो लाइक बढ़ा दो रेड लाइक ಜಾಸ್ತಿ ಹಂಪ್ಲಿ ಬೇಗ ಬೇಗ ರೆಡ್ ಲೈಕ್ ಜಾಸ್ತಿ ಹಂಪ್ಲಿ ಬೇಗ ಬೇಗ ಅದೇ ಒಂದು ಆರೆಂಜ್ ಆ ಕಡೆ ಮುಜ್ ಅದು ಅವು ಮಾತಿರಲಿಲ್ಲ ರೆಡ್ ಲೈಕ್ ಲೈವ್ ಸ್ಟ್ರೀಮ್ ಆಫ್ ಅಂತ 10 ನಿಮಿಷ ಉಂಟಾಗ ಲೈವ್ ಸ್ಟ್ರೀಮ್ ಜಾಸ್ತಿ ಎರಡು ಕಮ್ಮಿ ಆದರೆ 10 ನಿಮಿಷ ಲೈವ್ ಸ್ಟ್ರೀಮ್ ಉಂಟಾಗ ಮತ್ತು ಅವೇ ಖುಷಿ ಆಗ್ಬೋದು 20 ಜನ ಇದ್ದ ಲೈವ್ ಸ್ಟ್ರೀಮ್ 3 ಜನ ಸ್ಟಕ್ ಆಯ್ತು 3 ಜನ ಆತ ಮಲ್ಲವು 3 ಜನ ಅಲ್ಲ 1 ಜನ 2 ಜನ ಅವೇ ಮಲ್ಲವು ಲೈಕ್ ಮಂದಿ ಜನ ಲೈಕ್ ಅನ್ಪ್ಲೆ ಲೈಕ್ ಮೂಜಿ ಜನ ತಗೊಂಡಿಲ್ಲ ಮೂಜಿ ಲೈಕ್ ಆತನು ಲೈಕ್ ಮನ್ಪ್ಲೆ ಶೇರ್ ಅನ್ಪ್ಲೆ ಕಮೆಂಟ್ ಮನ್ಪ್ಲೆ ನನ್ನ 3 ನಿಮಿಷ ಉಂಡು 3 ಲೈಕ್ ಆತನು 3 ನಿಮಿಷ ಉಂಡು ಕೊಂಚ ವೇಸ್ಟ್ ಜಾಸ್ತಿ ಆಡು ಇದೆಲ್ಲ ಲೈಕ್ ಜಾಸ್ತಿ ಆಡು 10 ನಿಮಿಷ ಕರಿಯುಡು ಜೊತೆಯಲ್ಲಿ ಅನ್ನೋದಿನ ಬಂದರೆ ಜೊತೆಯಲ್ಲಿ ಮೂರು ಜನ 2 ನಿಮಿಷ ಲೈವ್ ಸ್ಟ್ರೀಮ್ ಆಫ್ ಅಂತ ಕೋಪ್ಯಾನ್ दादा रेस्पॉन्स ಕೊರ್ಪುನಿ ಲೈಟ್ ಬರ ಹೊಡಿತೀನಿ ನಾನು ಎಲ್ಲಿ ಆಯ್ತು ಎನ್ನ ಮುಜಿ ಕಮೆಂಟ್ ಮುಚ್ಚ ಲೈವ್ ಸ್ಟ್ರೀಮ್ ಬಂದಂತ ಓಪನ್ ಲೈವ್ ಸ್ಟ್ರೀಮ್ ಡೀಪ್ ಇಂಜೋಡ್ ತಪ್ಸಿ ಗೈಸ್ ಕಮೆಂಟ್ ಆನ್ ಪ್ಲೇ ಕಮೆಂಟ್ ಒಂದು ಲೈವ್ ಸ್ಟ್ರೀಮ್ ರಂಜಿ ಕಮೆಂಟ್ ಮಂತಿರ್ತಾರೆ 3 ಜನ ರಂಜು 2-3 ಜನ ಮಂತಿರ್ತಾರೆ ಲೈವ್ ಸ್ಟ್ರೀಮ್ ಕಮೆಂಟ್ ಖುಷಿ ಅಂಡು ಅಂಡು ಒಂಜಿ ನನ್ನ ಅಂಡು 3 ನಿಮಿಷ ಅಪ್ಪ ಲೈವ್ ಸ್ಟ್ರೀಮ್ ಬಂದ ಅಪ್ಪ ಒಂದು ನಿಮಿಷ ಲೈವ್ ಸ್ಟ್ರೀಮ್ ಬಂದ ಅಂತ ಜೈ ಶ್ರೀರಾಮ್ 2 ಜನ ಎಲ್ಲರೂ 1 ಜನ ಇತ್ತು 3 ಜನ ಕಮೆಂಟ್ ಮನ್ಪ್ಲಿ ಬತ್ತನಾಟ್ಲಿ ಹೊಸದು ಬತ್ತನಾಟ್ಲಿ ಕಮೆಂಟ್ ಮನ್ಪ್ಲಿ ಲೈಕ್ ಮನ್ಪ್ಲಿ ಶೇರ್ ಮನ್ಪ್ಲಿ ಶೇರ್ ಮಂಚಿಲ್ಲ ಮನ್ಲಿ ಲೈಕ್ ಕಮೆಂಟ್ ರಡ್ಡೆಡ್ ಒಂಜಿ ಕೊರೆ ಅನ್ನಲ್ಲ ಏತಲೆ ರಡ್ಡೆಡ್ ಒಂಜಿ ಕೊರ್ಲೆ ಲೈಕ್ ಜನ ಕಮೆಂಟ್ ಮನ್ಪ್ಲಿ 10 ನಿಮಿಷಗೆ ಲೈವ್ ಸ್ಟ್ರೀಮ್ ಬಂದು ಅಂತ ಥ್ಯಾಂಕ್ ಯು ಬತ್ತನಾಟ್ಲಿ ಮಸ್ತ್ ಥ್ಯಾಂಕ್ ಯು ಲೈವ್ ಸ್ಟ್ರೀಮ್ ಜಾಯ್ನ್ ಆಪರ ತವೇ ಖುಷಿ ಆಪನ ಬೇಜದಾರ ಬರ್ಚಿ ಲೈವ್ ಸ್ಟ್ರೀಮ್ ಜಾಯ್ನ್ ಆಯ್ತು ಅವೇ ಖುಷಿ ಬೇಜದಾದ ಖುಷಿ 15 ಸೆಕೆಂಡ್ ಉಂಡು 10 ಸೆಕೆಂಡ್ ಲೈವ್ ಸ್ಟ್ರೀಮ್ ಬಂದು ಅಂತ ಬೈ ಟಾಟಾ ಥ್ಯಾಂಕ್ ಯು ಫಾರ್ ವಾಚಿಂಗ್ bye guys.